ನಮಸ್ತೆ ವೀಕ್ಷಕರೇ, ಸ್ಪಂದನ ಅಟಿಲ್ ಸೂಪರ್ ರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ. ಸೊ ಡಿಫ್ರೆಂಟ್ ಡಿಶ್ ಜೊತೆ ಆ್ಯಂಡ್ ಪ್ರತಿ ಭಾನುವಾರ ಕೂಡ ಡಿಫ್ರೆಂಟ್ ಗೆಸ್ಟ್ ಕೂಡ ಇರ್ತಾರೆ. ಸೊ ಇವತ್ತಿನ ಗೆಸ್ಟ್ ಯಾರಂದರೆ ನೇತ್ರಾವತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಮತ್ತೆ ಹೇಗಿದ್ದೀರಾ? ಆರಾಮಲ್ವಾ? ಓಕೆ. ಸೊ ಇವತ್ತು ಮೇ ಬಿ ಎಷ್ಟು 2 ಡಿಶ್ ನಮ್ಮ ವೀಕ್ಷಕರಿಗೆ ಕಲಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಅಲ್ವಾ? ಓಕೆ. ಆ್ಯಂಡ್ ನೀವು ಹೇಳಿದಾಗನೇ ಇದು ಫಸ್ಟ್ ಟೈಮ್ ಲಾಂಚ್ ಮಾಡ್ತಿದ್ರೆ ಹೇಗೆ ಕರ್ನಾಟಕದಲ್ಲಿ? ಹೌದು, ಕರ್ನಾಟಕದಲ್ಲೇ ಲಾಂಚ್ ಮಾಡ್ತಿದ್ದೆ, ಆಂಧ್ರ ಸ್ಟೈಲ್ ಆಕ್ಚುಲಿ. ಓಕೆ. ಏನಿದ್ದು ಮೇಡಮ್? ಇದು ಕರ್ಬೇವಿನ ಸೊಪ್ಪು ರೈಸ್ ಅಂತ. ಓಕೆ. ಈಗ ಆಕ್ಚುಲಿ ನಾವು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆಲ್ಲ ಹಾಕಿದ್ರೆ ತೆಗೆದು ಬಿಸಾಡ್ತಾರೆ, ಮಕ್ಕಳು ಸಹ ತೆಗೆದು ಬಿಸಾಡ್ತಾರೆ, ನೀವು ಸಹ ಬಿಸಾಡ್ತೀರಾ ಅಲ್ವಾ? ಸೊ ನಾನೇನ್ ಮಾಡಿದೀನಿ, ಎಲ್ಲರಿಗೂ ಹೋಗ್ಬೇಕು ಹೊಟ್ಟೆಗೆ ಸೀದಾ ಹೋಗ್ಬೇಕು. ಇದರಿಂದ ನಮ್ಗೆ ಹೇರ್ ಫಾಲ್ ಮತ್ತೆ ಈಗ್ಲಿಂದಾನೇ ತಿನ್ನಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ವೈಟ್ ಹೇರ್ ಆತರ ಎಲ್ಲ ಗ್ರೇ ಹೇರ್ ಎಲ್ಲ ಆಗಲ್ಲ ಅಂದ್ರೆ ಈಗ್ಲಿಂದ ಮಾಡ್ಬೇಕು. ಗ್ರೇ ಹೇರ್ ಬಂದ್ರ ಮೇಲೆ ತಿಂದ್ರೆ ಆಗಲ್ಲ, ಈಗ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಇದು ಬ್ಲಡ್ ಪ್ಯೂರಿಫೈರ್ ಹೌದು, ಕೆರಾಟಿನ್ ಇರ್ತದೆ, ಎಲ್ಲದಕ್ಕೂ ಯೂಸ್ ಆಗ್ತದೆ, ಹೆಲ್ತ್ಗೂ ಒಳ್ಳೇದು ಅಲ್ವಾ? ಇದು ಹೆಸರು ಹೇಗೆ ಮಾಡಿ? ಇದು ಕರ್ಬೇವಿನ ಸೊಪ್ಪು ರೈಸ್ ಅಂತ. ಓಕೆ. ಸೊ ಗ್ರೇಟ್. ಅಂಡ್ ನೀವು ಒಂದು ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ತೀರಾ ಅಂತ ಅಲ್ವಾ ಮನೇಲಿ? ಓಕೆ, ಆಗ್ಲಿ. ಅಂಡ್ ಇದು ಮೇ ಬಿ ಫಸ್ಟ್ ಗ್ರೈಂಡ್ ಮಾಡ್ಬೇಕಾಗುತ್ತೆ ಅಂತ ಅಲ್ವಾ? ಓಕೆ, ಗ್ರೇಟ್. ಅಂಡ್ ನೀವು ಮೇಡಮ್ ಅಂದ್ರೆ ಮನೇಲಿ ಫ್ರೀ ಇರುವಾಗ ಅಡಿಗೆ ಮಾಡ್ತಿರ್ತೀರಾ? ಅಂದ್ರೆ ನಾನು ಅಡಿಗೆಕ್ಕಿಂತ ಜಾಸ್ತಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ. ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದ್ರಾ? ಮನೆಯಲ್ಲೂ ಸಹ ಮಾಡ್ತೀನಿ, ಕಸ್ಟಮರ್ಸ್ ಸಹ ಇದ್ದಾರೆ. ಹೌದಾ? ಓಕೆ. ಸೊ ಮನೇಲಿ ಯಾಕೆ ಹೊರಗಡೆ? ಇಲ್ಲ, ಹಸ್ಬೆಂಡ್ ಬಿಸಿ ಇದ್ದಾರೆ. ಓಕೆ. ಹಸ್ಬೆಂಡ್ ಯಾವ್ದ್ರಲ್ಲಿ ಬಿಸಿ ಇದ್ದಾರೆ? ಏನ್ ಮಾಡ್ತಿದ್ದಾರೆ? PhD ಮಾಡ್ತಾ ಇದ್ದಾರೆ. ಸೊ ನಾವೀಗ ಮನೆ ಕಡೆ ಕಾನ್ಸಂಟ್ರೇಟ್. PhD ಮಾಡ್ತಿದ್ದಾರೆ? ಅಯ್ಯೋ, ಅವ್ರು ಟೈಮ್ ಕೊಡ್ತಾರೆ ನಿಮ್ಗೆ? ಯಾಕಂದ್ರೆ PhD ಮಾಡೋದಲ್ವಾ, ಅದಕ್ಕೆ ಮನೆಗೆ ಬಂದು ಊಟ ಮಾಡ್ತಾರೆ. ಊಟ ಮಾಡ್ತಾರೆ. ಓಕೆ. ಸೊ ಹಾಗಾಗಿ PhD ಮಾಡೋದು ನಿಮ್ಗೆ ಸ್ವಲ್ಪ ಫೀಲ್ ಆಗಲ್ವಾ? ನಮಗೂ ಕೂಡ ಒಂದು PhD ಮಾಡಬೇಕು. ಸೊ ನಾನು ಹಾಗೆ ಫೀಲ್ ಆಗಬಾರ್ದು ಅಂತ ಮನೇಲೆ ಡಿಸೈನಿಂಗ್ ಮಾಡ್ತೀನಿ. ಓಕೆ, ಮನೇಲಿ ಡಿಸೈನಿಂಗ್ ಮಾಡ್ತಿದ್ದೀರಾ. ಸೊ ಗ್ರೇಟ್. ಅಂಡ್ ಮಕ್ಕಳು ಏನ್ ಮಾಡ್ತಿದ್ದಾರೆ? ಮಕ್ಕಳು ಇಬ್ರು ಸಣ್ಣವರು. ಓಕೆ. ಮಾಧವಕೃಪಾ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ 3rd ಹೋಗ್ತಾ ಇದ್ದಾನೆ. ಇವಳು LKG to UKG ಅಲ್ವಾ? ಓಕೆ. ಅಂಡ್ ಮಕ್ಕಳಿಗೆ ಇಷ್ಟವಾಗುವಂತ ಕೆಲವೊಂದು ಡಿಶ್ ಎಲ್ಲ ಮಾಡ್ತಾ ಇರ್ತೀರಾ? ಜಾಸ್ತಿ ಇಡ್ಲಿ ದೋಸೆ ಇಷ್ಟ. ಇಡ್ಲಿ ದೋಸೆ ಸ್ವಲ್ಪ ಈಸಿ, ಮನೆದೇ ಫುಡ್. ಅದೇ ನನಗೂ ಟೈಮ್ ತಗೊಳ್ಬೇಕು, ಹೆಲ್ದಿಯಾಗಿ ಇರೋದೇ ತಗೊಳ್ಕೊಡ್ತೀನಿ. ಇದನ್ನ ತಿಂತಾರೆ. ಓಕೆ. ಅಂದ್ರೆ ನನ್ನ ಮಗಳಿಗೆ ಕೂದಲು ಚೆನ್ನಾಗಿ ಬರ್ತದೆ, ಹಾಗೆ ಹೀಗೆ ಅಂತ ಹೇಳಿ ತಿನ್ಸೋದು. ಓ ಹಾಗೆ ಅಲ್ವಾ? ಓಕೆ, ಗ್ರೇಟ್. ಅಂಡ್ ಸ್ಟಾರ್ಟ್ ಮಾಡೋಣ. ಓಕೆ, ಗ್ರೇಟ್. ಮೇಡಮ್ ಈಗ ಫಸ್ಟ್ ಏನ್ ಮಾಡ್ಬೇಕು, ಏನೆಲ್ಲ ರೆಡಿ ಇಡಬೇಕು ಮೇಡಮ್? ಏನೆಲ್ಲ ಐಟಮ್ಸ್? ಇದು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು. ಓಕೆ. ಸ್ವಲ್ಪ ಜಾಸ್ತಿ ಕೂದಲು ಬರುತ್ತೆ ಅಂದ್ರೆ ಜಾಸ್ತಿ ಅಂದ್ರೆ ಸ್ವಲ್ಪ 1 ಕಪ್ ಫುಲ್. ಓಕೆ. ಮತ್ತೆ ನಿಮ್ದು ಸ್ಪೈಸಿ ಹೇಗೆ ಬೇಕು ನಾನೊಂದು 3 ಚಿಲ್ಲೀಸ್ ಹಾಕಿದೀನಿ. ಓಕೆ. ಒಂದ್ ಸ್ವಲ್ಪ ಕೋಕೋನಟ್. ಓಕೆ. ಪೀಸ್ ಮಾಡಿದ್ದು ಅಲ್ವಾ? ಪೀಸ್ ಅಂದ್ರೆ ಅದೆಲ್ಲ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಹಾಕಬಾರ್ದು. ಓಕೆ. ಅದಕ್ಕಿಂತ ಮುಂಚೆ ಏನು ಇದೆಲ್ಲ ಮತ್ತೆ ಹಾಕೋದು. ಈಗ ಅಂದ್ರೆ ಈಗ ನಾವೀಗ ಇದನ್ನ ಈ ಒಗ್ಗರಣೆ ಮಾಡ್ಕೊಳ್ಬೇಕು. ಓಕೆ. ಗೊಜ್ಜು ಮಾಡ್ಕೊಳ್ಬೇಕು. ಓಕೆ. ನಂಗೊಂದು ಲೀಸ್ಟ್ ಕೊಡಿ, ಯಾವುದೆಲ್ಲ ಏನೆಲ್ಲ ಬೇಕು ಅಂತ. ಫಸ್ಟಿಗೆ ಇದು 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಮತ್ತೆ ಸಾಸಿವೆ, ಜೀರಿಗೆ, ಶೇಂಗಾ ನಮ್ಗೆ ಎಷ್ಟು ಬೇಕು ಅಷ್ಟು, ಮತ್ತೆ ಮೆಣಸು, ಅರಿಶಿನ ಪುಡಿ, ಮತ್ತೆ ಉಪ್ಪು, ಸ್ವಲ್ಪ ರುಚಿಗೆ ಬೆಲ್ಲ, ಮತ್ತೆ ಹುಣಸೆ ಹಣ್ಣು. ಓಕೆ. ಸೊ ಎಷ್ಟು ಬೇಕು? ಮತ್ತೆ ರೈಸ್ ಅಲ್ವಾ? ಓಕೆ. ಸೊ ಇಷ್ಟು ರೆಡಿ ಇದ್ರೆ ಪಟ್ ಅಂದ್ರೆ ಮಾಡಿ ಅಲ್ವಾ? ನಿಮ್ಮ ಪ್ರಕಾರ ಒಂದು ಎಷ್ಟು ಟೈಮ್ ಬೇಕಾಗ್ತದೆ? ರೈಸ್ ಇದ್ರೆ ಒಂದು 10 ಮಿನಿಟ್ಸ್ ಸಾಕು. ರೈಸ್ ಇದ್ರೆ ನಮ್ಮ ಮನೇಲಿ ರೆಡಿ ರೈಸ್ ಇದ್ರೆ ಅಲ್ವಾ ಕೂಡಲೇ ಮಾಡ್ಬೋದು. ಓಕೆ. ಸೊ ರೆಡಿ ಮೇಡಮ್. ಓಕೆ. ಫಸ್ಟ್ ಪ್ಯಾನ್ ಸ್ವಲ್ಪ ಬಿಸಿ ಆಗಬೇಕು. ಆಯಿಲ್ ಸ್ವಲ್ಪ ಆಯಿಲ್ ಅದೇ ನಿಮ್ಗೆ ಎಷ್ಟು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ಬೇಕಿದ್ರೆ ಮತ್ತೆ ಸಾಸಿವೆ. ಉದ್ದಿನ ಬೇಳೆ ಒಂದೇ ಟೈಮ್ಗೆ ಹಾಕುದಲ್ವಾ? ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ. ಓಕೆ. ನಿಮ್ಮ ಮನೇಲಿ ನಾನ್ ವೆಜ್ಜಾ ಅಲ್ಲ ವೆಜ್ಜಾ? ಹೇಗೆ? ಎರಡು ಮಾಡ್ತೀರಾ? ಓಕೆ. ಸೊ ಬಟ್ ಇವತ್ತು ನಮಗೆ ವೆಜ್ ಕಲಿಸ್ತಿದ್ದೀರಾ ಅಲ್ವಾ? ಸ್ವಲ್ಪ ಜೀರಿಗೆ. ಓಕೆ. ಸ್ವಲ್ಪ ಜೀರಿಗೆ. ಶೇಂಗಾ ಬೀಜ. ಓಕೆ.
ಅದು ಎಷ್ಟು ಬೇಕಾಗ್ತದೆ ಮೇಡಮ್? ಡಿಪೆಂಡ್ಸ್ ಅಲ್ವಾ? ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಆದ್ರೆ ಹಾಕ್ಬೋದು. ಓಕೆ ಓಕೆ ಓಕೆ. ಬೇಡ ಅಂದ್ರೂ ಅವಾಯ್ಡ್ ಮಾಡ್ಬೋದು. ಅದೇನು ಬೇಡ ಅಂದ್ರೂ ಕೂಡ ನೋ ಪ್ರಾಬ್ಲಮ್ ಅಲ್ವಾ? ಓಕೆ. ಇದೆಲ್ಲ ಅರಿಶಿನ ಪುಡಿ. ಓಕೆ, ಸ್ವಲ್ಪ ಸಾಕಲ್ವಾ ಸ್ವಲ್ಪ ಸಾಕು ಕಲರಿಗೆ? ಮತ್ತೆ ಸ್ವಲ್ಪ ಅದರದ್ದು ಕಲರ್ ಬರ್ತದೆ. ಓಕೆ ಓಕೆ ಓಕೆ. ಇದೆಲ್ಲ ಅದನ್ನು ಇದು ಪೇಸ್ಟ್ ಮಾಡಿ ಓಕೆ, ಇದು ನಾವು ಪೇಸ್ಟ್ ಮಾಡಿದ್ದು ಅಲ್ವಾ? ಹೌದು, ಇದು ಪೇಸ್ಟ್ ಹಾಕಬೇಕು. ಓಕೆ, ಅದು ಕಲರ್ ನೀವು ಹೇಳಿದಾಗ ಸ್ವಲ್ಪ ಬ್ರೌನಿಶ್ ಬಂದ್ಮೇಲೆ ಅದು ಕಲರ್ ಸ್ವಲ್ಪ ಫ್ರೈ ಆಗಬೇಕು. ಅಂದ್ರೆ ಅದು ಎಣ್ಣೆ ಬಿಡ್ತದಲ್ಲ, ಇದು ಸ್ವಲ್ಪ ಫ್ರೈ ಆದ್ರ ಮೇಲೆ ಹಸಿ ಸ್ಮೆಲ್ ಹೋದ್ರ ಮೇಲೆ ಇದು ಹುಣಸೆ ಹಣ್ಣು ನೀರಲ್ಲಿ ಹಾಕಿ ಇಟ್ಟಿರ್ಬೇಕು. ಓಕೆ ಓಕೆ. ಇದ್ರದ್ದು ಪೇಸ್ಟ್. ಇದು ಎಷ್ಟು ಬೇಕಾಗ್ತದೆ ಮೇಡಮ್? ಜಾಸ್ತಿ ಅಂದ್ರೆ ಜಾಸ್ತಿ ಇಲ್ಲ, ಅದು ಆಕ್ಚುಲಿ ನಾವು 1 ಕಪ್ಪಿಗೆ ತಗೊಂಡಿದ್ದೀವಿ, 1 ಕಪ್ ತಗೊಂಡಿದೀವಲ್ಲ, ಅದಕ್ಕೆ ಒಂದು ದೊಡ್ಡ ಲಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ಅದು ಬೇಕಾಗತ್ತೆ. ಹುಣಸೆ ಹಣ್ಣು ಸ್ವಲ್ಪ ಓಕೆ ಓಕೆ ಓಕೆ. ಅದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರ್ತದೆ. ಜಾಸ್ತಿ ಬೇಡ ಅಂತ ಅಲ್ವಾ? ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಅಲ್ವಾ? ಎಷ್ಟು ರೈಸ್ ಹಾಕ್ತೀರಾ? ನಮಗೆ ಎಷ್ಟು ಬೇಕೋ ಅಷ್ಟು. ಓಕೆ ಓಕೆ. ಒಂದು 2 ಸ್ಪೂನ್ಸ್ ಆದ್ರೂ ಬೇಕಾಗತ್ತೆ ಅಲ್ವಾ? ಈ ಮಕ್ಕಳಿಗೆ ನಾವು ಏನಾದ್ರೂ ಒಂದು ಮಂಗ ಮಾಡಿ ತಿನ್ನಿಸ್ತೇವೆ ನೋಡಿ, ಹೌದೌದು, ಅದು ಇದು ದೊಡ್ಡವರಿಗೆ ಕೂಡ ಆಗ್ತದೆ ಆಗತ್ತೆ ಅಲ್ವಾ? ಕರೆಕ್ಟ್. ಓಕೆ. ಉಪ್ಪು ಎಷ್ಟು ಬೇಕಾಗ್ತದೆ ಮೇಡಮ್? ಸ್ವಲ್ಪ ಉಪ್ಪು ಅದೇ ನಮಗೆ ಡಿಪೆಂಡ್ಸ್. ಅಂದ್ರೆ ನಾನು ಸ್ವಲ್ಪ ಪೇಸ್ಟ್ ಮಾಡುವಾಗ ಸ್ವಲ್ಪ ಹಾಕಿದ್ದೀನಿ, ಅದು ಕಲರ್ ಈಗ ಚೇಂಜ್ ಆಗಬಾರ್ದು ಅಂತ. ಮತ್ತೆ ಸ್ವಲ್ಪ ಅದು ರೈಸಿಗೆ ನೋಡಿ ಹಾಕೊಳ್ಬಹುದು. ಓಕೆ ಓಕೆ ಓಕೆ. ಇದಿಷ್ಟು ಆದ್ಮೇಲೆ ಸ್ವಲ್ಪ ಬೆಲ್ಲ ಬೇಕಲ್ಲ? ಓಕೆ. 1 ಸ್ಪೂನ್ ಸ್ವಲ್ಪ ಅಂದ್ರೆ ಟೇಸ್ಟಿಗೆ. ಅದು ಹುಣಸೆ ಹಣ್ಣು ಹಾಕಿದೀವಲ್ಲ, ಇದು ಬೆಲ್ಲ ಹಾಕೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ, ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು? ಇಲ್ಲ, ನೀರೇನು ಹಾಕೊಂಡಿಲ್ಲ. ಇಲ್ಲ ನೋಡಿ, ಈಗ ಇದು ಗೊಜ್ಜು ತರ ಆಯ್ತಲ್ಲ, ಪುಳಿಯೋಗರೆ ಗೊಜ್ಜು ಮಾಡ್ತೀವಲ್ಲ ಅದೇ ತರ ಆಗಿದೆ ನೋಡಿ. ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ತಾ ಉಂಟು. ಇದಕ್ಕೆ ಖಾಲಿ ಇಷ್ಟು ಹಿಡ್ಕೊಂಡು ಚಪಾತಿ ಎಲ್ಲ ನೋಡಿ, ನೀವು ಚಪಾತಿ ತಿನ್ಬೋದು, ದೋಸೆಗೆ ತಿನ್ಬೋದು. ಏನಂದ್ರೆ ನೀವು ಇದು ಶೇಂಗಾ ಬೀಜ ಬೇಡ ನಿಮ್ಗೆ, ಅದು ಕಾಳೆಲ್ಲ ಬೇಡ ಅಂದ್ರೆ ಅವಾಯ್ಡ್ ಮಾಡಿ. ಜಸ್ಟ್ ಇದು ಅವಾಯ್ಡ್ ಮಾಡಿ, ಕಾಳೆಲ್ಲ ಅವಾಯ್ಡ್ ಮಾಡಿ ಹೀಗೆ ಮಾಡ್ಕೊಳ್ಬೋದು. ಓಕೆ ಓಕೆ, ಚೆನ್ನಾಗಾಗತ್ತೆ ಅಲ್ವಾ? ಸೊ ಚಪಾತಿ ಕೂಡ ಆಗುತ್ತೆ, ಚಪಾತಿಗೆ ಆಗುತ್ತೆ. ಓಕೆ, ಚಪಾತಿ ರೈಸ್ ಬೇಡ ಅಂದವ್ರಿಗೆ ರೋಟಿಗೆ, ಚಪಾತಿಗೆ, ಎಲ್ಲದಕ್ಕೂ ಆಗುತ್ತೆ. ಈ ಚಟ್ನಿ ಮಾಡೋದಕ್ಕಿಂತ ಹೌದು ಇದೆ ಬೆಸ್ಟ್. ಚಟ್ನಿ ಹೌದು, ಇಡ್ಲಿಗೆ ಎಲ್ಲದಕ್ಕೂ ಚಟ್ನಿ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ 5 minutes ಅಲ್ಲಿ ಆಗೋಗುತ್ತೆ ಅಲ್ವಾ? ಕರೆಕ್ಟ್ ಕರೆಕ್ಟ್. ನೋಡಿ, ಇದು ಆಯಿಲ್ ಎಲ್ಲ ಬಿಡ್ತಾ ಉಂಟಲ್ಲ, ಒಳ್ಳೆ ಫ್ಲೇವರ್ ಬರ್ತಾ ಉಂಟು. ಕರೆಕ್ಟ್, ಸ್ಮೆಲ್ ಬರ್ತದೆ, ಸೂಪರ್. ಅಷ್ಟೇ. ಇದೊಂದು ಹೆಲ್ತಿಗೆ ಒಳ್ಳೇದು ಅಂಡ್ ಬೇಗ ಆಗೋದು ಆಗುತ್ತೆ. ಈಗ ಅಂದ್ರೆ ಪುಳಿಯೋಗರೆ ಅದೆಲ್ಲ ತಿಂದು ಬೋರ್ ಆಗಿರುತ್ತಲ್ಲ ಮಕ್ಕಳಿಗೂ ಸಹ, ಇದು ಒಂಥರ ಡಿಫ್ರೆಂಟ್, ಸ್ವಲ್ಪ ಒಳ್ಳೆ ಫ್ಲೇವರು ಇರ್ತದೆ. ಓಕೆ. ನೀವು ಹೇಳಿದಾಗ ಫಸ್ಟ್ ಟೈಮ್ ಅಂತ ಇಂಟ್ರೊಡ್ಯೂಸ್ ಮಾಡೋದು ನೀವು? ಹೌದು. ಓಕೆ. ಸೊ ಇಲ್ಲಿ ಗೊತ್ತಿಲ್ಲ ಅಂತ ವೀಕ್ಷಕರಿಗೆ ಸ್ವಲ್ಪ ಈಸಿ ಆಗ್ತದೆ ನೋಡಿ. ಈಗ ಆದ್ರೆ ಎಲ್ಲರೂ ಬಿಸಿ ಇರ್ತಾರೆ, ಸೊ ಜಾಬ್ ಹೋಗುವವರು ಜಾಸ್ತಿ ಆಗಿ ಇರ್ತಾರೆ. ರೈಸ್ ಈಗ ಲಂಚಿಗೆಲ್ಲ ತಗೊಂಡಿರ್ತಾರೆ, ಡಿನ್ನರ್ಗೆ ಸ್ವಲ್ಪ ಚೇಂಜ್ ಬೇಕಂತ ಹೇಳಿದ್ರೆ ಇದೊಂದು ಪೇಸ್ಟ್ ಮಾಡಿ ಹಾಕಿದ್ರೆ ಆಯ್ತು. ಮಕ್ಳಿಗೂ ಸಹ ಸ್ವಲ್ಪ ಚೇಂಜಸ್ ಆಗ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮೇಡಮ್, ಈಗ ಆಲ್ರೆಡಿ ರೆಡಿ ಆಗಿದೆ ಅಲ್ವಾ? ಸೊ ಅಂತೂ ನಾನು ಟೇಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಲ್ವಾ? ಓಕೆ ಮೇಡಮ್, ರೆಡಿ. ನೀವು ಹೇಳಿದಾಗೇನೆ ನನ್ನ ಪ್ರಕಾರ ಅದು 10 ನಿಮಿಷ ಜಾಸ್ತಿ ಅಂದ್ರೆ ಎಲ್ಲ ರೆಡಿ ಇದೆ ಅಲ್ವಾ? ಇದು ನೀವು ಕೂಡ ಮಾಡ್ಕೊಳ್ಬಹುದು ಅಲ್ವಾ? ಹೆಲ್ಪ್ ಮಾಡ್ಬೋದು ಮನೆಯಲ್ಲಿ. ಅಮ್ಮನ ಹತ್ರ ಎಲ್ಲ ಪೇಸ್ಟ್ ಮಾಡಿ ಕೊಡಕ್ಕೆ ಹೇಳಿದ್ರೆ ನೀವು ಹೋಗ್ರಿ. ನಾನಂತೂ ಈಗ ರೆಡಿ ಇದ್ದೇನೆ. ನೀವು ಹೇಳಿದಾಗೇನೆ ಈ ಒಂದು ಹೆಲ್ತಿಗೆ ಒಳ್ಳೇದು, ಈ ಕೂದಲು ವೈಟ್ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ. ನೀವು ನಿಮ್ಮಷ್ಟೇ ದಪ್ಪ ಬರ್ತದೆ ಅಲ್ವಾ? ಓಕೆ. ಸೊ ಇದು ನನ್ನ ಪ್ರಕಾರ ವೈಟ್ ಕೂದಲು ಆದ್ಮೇಲೆ ಆಗೋದಿಲ್ಲ, ಈಗಿಂದ ಸ್ಟಾರ್ಟ್ ಮಾಡಿ. ಇದಕ್ಕಿಂತ ಫಸ್ಟ್ ಸ್ಟಾರ್ಟಿಂಗ್ ಇರುವಾಗನೇ ಕೊಟ್ರೆ ಇನ್ನೂ ಒಳ್ಳೇದು ಅಲ್ವಾ? ಹೇರ್ ಗ್ರೋತಿಗೆ. ಕರೆಕ್ಟ್ ಕರೆಕ್ಟ್. ಓಕೆ, ನಾನು ಟೆಸ್ಟ್ ಮಾಡ್ತೇನೆ. ಓಕೆ, ಎಸ್. ಸೂಪರ್. ನೀವು ಹೇಳಿದಾಗಲೇ ಇದರಲ್ಲಿ ಮೇಯ್ನು ಈ ಶೇಂಗಾ ಇದೆ ಅಲ್ವಾ, ಅದರ ಟೇಸ್ಟ್ ಜಾಸ್ತಿ ಇದೆ ಅಲ್ವಾ? ಆ್ಯಂಡ್ ನೀವು ಇದರದ್ದು ಕರಿ ಲೀವ್ಸ್ ಇದು ಜಾಸ್ತಿ ಇದ್ರ ಗೊತ್ತಾಗಲ್ಲ, ಅಂದ್ರೆ ಫೋರ್ಸ್ ಮಾಡಿ ತಿನ್ನುವ ಹಾಗೆ ಏನಿಲ್ಲ. ಇಲ್ಲ, ಅಂದ್ರೆ ಆಕ್ಚುಲಿ ಮಕ್ಳಿಗೂ ಗೊತ್ತಾಗಲ್ಲ. ಸೊ ನೀವು ಅದು ಅಡಿಗೆಲ್ಲಿ ಹಾಕಿದ್ರೆ ತೆಗೆದು ಬಿಸಾಡ್ತಾರೆ. ಅದು ಆಕ್ಚುಲಿ ಕರ್ಬೇವಿನ ಸೊಪ್ಪು ಒಳ್ಳೇದು. ಈಗ ಪುಳಿಯೋಗರೆಗೂ ಸಹ ಜಾಸ್ತಿ ಹಾಕಲ್ಲ ಕರ್ಬೇವಿನ ಸೊಪ್ಪು, ಒಗ್ಗರಣೆಗೆ ಹಾಕ್ತಾರೆ, ಅದನ್ನು ಸಹ ತೆಗೆದು ಬಿಸಾಡ್ತಾರೆ. ಇದಂದ್ರೆ ಪೇಸ್ಟ್ ಮಾಡಿ ಹಾಕೋದ್ರಿಂದ
ತಗೊಳ್ತಾರೆ, ಎಲ್ಲ ತಗೊಳ್ತಾರೆ, ಯಾರಿಗೂ ಗೊತ್ತಾಗಲ್ಲ ಇದ್ದೇ ಅಂತ ಅದ್ರಲ್ಲಿ ಕರೀಲಿ ಅಂತ ಗೊತ್ತಾಗಲ್ಲ. ಓಕೆ, ಸೂಪರ್. ಅಂಡ್ ತುಂಬಾ ಖುಷಿ ಆಯ್ತು ಈ ಒಂದು ಡಿಶ್. ಸೊ ಏನೆಲ್ಲ ಹಾಕಿದ್ರಿ ಮೇಡಮ್ ಇದಕ್ಕೆ? ಫಸ್ಟ್ ಕರ್ಬೇವಿನ ಸೊಪ್ಪು, ಕಾಯಿ ಮತ್ತೆ ಹಸಿ ಮೆಣಸು, ಸ್ವಲ್ಪ ಸಾಲ್ಟ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ ಓಕೆ. ಮತ್ತೆ ಪ್ಯಾನ್ ಆನ್ ಮಾಡಿ ಅದರಲ್ಲಿ ಒಗ್ಗರಣೆ ನಮಗೆ ಶೇಂಗಾ ಬೀಜ, ಸಾಸಿವೆ, ಜೀರಿಗೆ, ಹುರ್ಗಡ್ಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಆ ಪೇಸ್ಟ್ನ ಹಾಕಬೇಕು. ಮಾಡಿ ಇಟ್ಕೊಂಡಿದೀವಲ್ಲ ಆ ಪೇಸ್ಟ್ನ ಹಾಕಬೇಕು. ಅದು ಸ್ವಲ್ಪ ಫ್ರೈ ಆದ್ರ ಮೇಲೆ ಹಸಿ ಸ್ಮೆಲ್ ಹೋದ್ರ ಮೇಲೆ ಹುಣಸೆಹಣ್ಣು ರಸ, ಸ್ವಲ್ಪ ಬೆಲ್ಲ, ಉಪ್ಪು ಹಾಕಿ ಸ್ವಲ್ಪ ತಿರುಗಿಸಿದ್ರೆ ಅದು ಎಣ್ಣೆ ಬಿಡ್ತದೆ, ಅವಾಗ ರೆಡಿ ಆಗುತ್ತೆ. ಓಕೆ, ಅವಾಗ ರೆಡಿ ಆಗುತ್ತೆ ಅಷ್ಟೇ ಅಲ್ವಾ? ಅಂಡ್ ನೆಕ್ಸ್ಟ್ ಯಾವ ಡಿಶ್ ಮಾಡ್ತೀರಾ? ಸ್ವೀಟ್ ಮಾಡ್ತೀವಿ. ನೆಕ್ಸ್ಟ್ ಸ್ವೀಟ್. ಓಕೆ, ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಸ್ಪಂದನ ಟೀಲ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ ನಂತರ ಮತ್ತೆ ಸ್ಪಂದನ ಟೀಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಆ್ಯಂಡ್ ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆಗ ನೀವು ಒಂದು ಸಿಂಪಲ್ ಅಂದ್ರೆ ವಿತ್ ಹೆಲ್ತಿಗೆ ಬೇಕಾಗುವಂಥದ್ದು ಡಿಶನ್ನು ರೆಡಿ ಮಾಡಿ ಕೊಟ್ರಿ ನಮ್ಮ ವೀಕ್ಷಕರಿಗೋಸ್ಕರ. ಆ್ಯಂಡ್ ಇವಾಗ ಏನು ಮಾಡ್ತೀರಾ? ಈಗ ಸ್ವೀಟಾ? ಮಕ್ಕಳಿಗೆ ಇಷ್ಟ ಆಗುವಂಥದ್ದೇ. ಓಕೆ ಓಕೆ. ಇದು 6 years to 60 years ಅಲ್ಲಿದ್ದವರು ಸಹ ತಿನ್ನೋಕ್ಕಾಗುತ್ತೆ ಅಲ್ವಾ? ಓಕೆ, 6 years ಇಂದ 60. ಒಳ್ಳೆ ಪ್ಲಾನ್. 6 months. ಓಕೆ, ಆಗಲಿ. ಸೊ ಗ್ರೇಟ್. ಆ್ಯಂಡ್ ನೀವು ಕಂಪ್ಲೀಟ್ ಪ್ಲ್ಯಾನ್ಡ್ ಆಗಿ ಅಲ್ವಾ? ಒಂದು ಹೆಲ್ತ್ ಒಂದು ಆಗದೆ ಹೇಳಿದ್ ನೀವು, ಕೂದಲು, ಹೇರ್ ಫಾಲ್ಸ್, ಇದು 6 months ಇಂದ 60. ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಏನೆಲ್ಲ ಬೇಕು ಮೇಡಮ್? ಈಗ ನೀವು ಸ್ವೀಟ್ ಡಿಶ್ ಅನ್ನ ಕಲಿಸ್ತಾ ಇದ್ದೀರಾ? ಸಿಂಪಲ್ ಆಗಿದೆ. ಸಿಂಪಲ್ ಅಂದ್ರೆ ಅದೇ, ಈಗ ಟೈಮ್ ಕಮ್ಮಿ ಇರ್ತದೆ, ಓಕೆ ಓಕೆ, ಜಾಬ್ ಹೋಗೋರಿಗೆ ಮಕ್ಕಳಿಗೆ ಸ್ವೀಟ್ಸ್ ಹೊರಗಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಗೀ ಅದೆಲ್ಲ ಹಾಕಿ ತಿನ್ಸೋದ್ರಿಂದ ಒಳ್ಳೇದಲ್ವಾ? ಸ್ವಲ್ಪ ಹೆಲ್ದಿ ಫುಡ್ ಅಲ್ವಾ? ಹೆಲ್ದಿ ಫುಡ್. ಕರೆಕ್ಟ್. ಓಕೆ, ಅದು ತುಪ್ಪ ಬೇಕು ನಮಗೆ. ತುಪ್ಪ ಬೇಕಾಗ್ತದೆ. ಓಕೆ, ಮತ್ತೆ ಹುರ್ಗಡ್ಲೆ, ಮತ್ತೆ ಸಕ್ಕರೆ, 2 ಇಲಾಚಿ, ಮತ್ತೆ ಇದು ಕ್ಯಾಶ್ಯೂ. ಓಕೆ, ಸೊ ಇದ್ರ ಹೆಸರು ಹೇಗೆ? ಹುರ್ಗಡ್ಲೆ ಉಂಟು. ಓಕೆ ಓಕೆ, ಸೂಪರ್. ಸೊ ರೆಡಿ ಅಲ್ವಾ ಮೇಡಮ್? ಎಸ್ ಎಸ್. ಓಕೆ, ಈಗ ಅಂತೂ ನಮ್ಮ ಬಿಸಿ ಆಯ್ತಾ ಅಂತ ಅಲ್ವಾ? ಪ್ಯಾನ್ ಬಿಸಿ ಆಯ್ತು. ಓಕೆ, ಆ್ಯಂಡ್ ಇದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಿತ್ತು ಇದರಲ್ಲಿ? 1 ಕಪ್ ಇದಕ್ಕೆ ಹುರ್ಗಡ್ಲೆಗೆ 1 ಕಪ್ ಶುಗರ್. ಓಕೆ, ಶುಗರ್ ಮತ್ತೆ ಒಂದು ಫ್ಲೇವರ್ ಇದು ಒಳ್ಳೆ ಬರ್ಲಿಕ್ಕೆ ಇದು ಇಲಾಚಿ. ಓಕೆ, ಅದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಓಕೆ, ಫುಲ್ ಮಿಕ್ಸ್ ಮಾಡಬೇಕು. ಹುರಿಯೋದೇನಿಲ್ಲ, ಡೈರೆಕ್ಟ್ಲಿ ಅದು ಮಿಕ್ಸಿ ಹಾಕಿ. ಓಕೆ ಓಕೆ, ಸ್ವಲ್ಪ ಫೈನ್ ಕೋರ್ಸ್ ಆಗಿ. ಓಕೆ ಓಕೆ, ಸ್ವಲ್ಪ ನೈಸ್ ಆಗಬೇಕಲ್ವಾ? ನೈಸ್ ಆಗಬೇಕು. ಪೌಡರ್ ಅದು ಹೇಳದ್ನಲ್ಲ, ಎಲ್ಲರಿಗೂ ತಿನ್ಲಿಕ್ಕೆ ಆಗ್ತದೆ, ಕಚ್ಚಲಿಕ್ಕೆ ಏನಿಲ್ಲ. ಸೊ ಕಚ್ಚಲಿಕ್ಕೆ ಇದಾದ್ರೆ ಕಚ್ಚಿ ತಿನ್ಲಿಕ್ಕೆ, ಇದು ಸೀದಾ ತಿನ್ಲಿಕ್ಕೆ. 6 to 60 ಅಲ್ವಾ? ಓಕೆ ಓಕೆ, ಗ್ರೇಟ್. ಆ್ಯಂಡ್ ಇದು ಕ್ಯಾಶ್ಯೂಸ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು. ಓಕೆ ಓಕೆ, ಸೊ ಮತ್ತೆ ಗೀ ಅಲ್ವಾ? ಪ್ಯಾನ್ ಹೀಟ್ ಆದ್ಮೇಲೆ ಗೀ ಹಾಕಿ. ಎಷ್ಟು ಬೇಕು ಮೇಡಮ್ ಇದಕ್ಕೆ? ಗೀ ಸ್ವಲ್ಪ ಮೇನ್ ಅಲ್ವಾ? ಗೀ ಅಂದ್ರೆ ಟೇಸ್ಟ್ ಬರಬೇಕು. ಹೌದು, ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕು. ನಮ್ಗೆ ಈಗ ಅದು 1 ಕಪ್ ಅಂದ್ರೆ 1 ಕಪ್ ಹಿಡಿತದೆ, ಅದು 3/4 ಕಪ್ ಹಿಡಿತದೆ ಗೀ. ಇದು ಸ್ವಲ್ಪ ಮೆಲ್ಟ್ ಆದ್ಮೇಲೆ ಕ್ಯಾಶ್ಯೂ ಸ್ವಲ್ಪ ಕ್ಯಾಶ್ಯೂ ಹಾಕ್ಬೇಕಾಗ್ತದೆ. ಓಕೆ, ಸೊ ಮೇಡಮ್ ನಿಮ್ಮ ಊರಲ್ಲಿ ಮೇಡಮ್ ನೀವು ಫಸ್ಟ್ ಹೇಳಿ, ನೀವು ಆಂಧ್ರ ಆಚೆ ಇದ್ರದ್ದು? ಅಂದ್ರೆ ಬಿಫೋರ್ ಮ್ಯಾರೇಜ್ ಆಂಧ್ರದಲ್ಲಿ ಇದ್ದೆ. ಓಕೆ ಓಕೆ. ಅಂದ್ರೆ ನನ್ನ ತಂದೆದೆಲ್ಲ ಅಲ್ಲೇ ಬಿಸ್ನೆಸ್ ಇತ್ತು. ಸೊ ನಂದು ಎಜುಕೇಶನ್ ಎಲ್ಲ ಅಲ್ಲೇ ಇತ್ತು. ಓಹೋ, ಓಕೆ. ಸೊ ಆಂಧ್ರ ಗ್ರೇಟ್. ಅಂದ್ರೆ ಹೇಗೆ ಮೇಡಮ್ ಅಲ್ಲಿ ಜನರು ಎಲ್ಲ ಸ್ವಲ್ಪ ಫ್ರೆಂಡ್ಲಿ ಅಲ್ವಾ? ನಿಮಗೆ ತೆಲುಗು? ತೆಲುಗು ಮೂವೀಸ್. ನಿಮಗೆ ಲ್ಯಾಂಗ್ವೇಜ್ ತೆಲುಗು ಎಲ್ಲ ಬರುತ್ತೆ ಅಲ್ವಾ? ಅಲ್ಲೇ ಹುಟ್ಟಿ ಬೆಳೆದು. ಇವತ್ತು ನಾವು ಎಪಿಸೋಡ್ ನಾವು ತೆಲುಗಲ್ಲೇ ಮಾಡ್ಬೋದು. చేద్దాం ఇప్పుడు నుంచి చేద్దాం. నేను నేర్పిస్తాను. ಓಕೆ ಓಕೆ, ಅದು ನೀವು ಕಲಿಸಬೇಕಾಗ್ತದೆ. ಒಂದು ನನ್ನ ಪ್ರಕಾರ ಸ್ವಲ್ಪ ತೆಲುಗು ತಮಿಳು ಸ್ವಲ್ಪ ಈಸಿ. ತೆಲುಗು ತಮಿಳು ಕನ್ನಡ ಎಲ್ಲ ಸ್ವಲ್ಪ ಸೇಮ್ ಅಲ್ವಾ? ಓಕೆ ಓಕೆ. ಸೊ ಇದು ಮೇ ಬಿ ಇದು ಫ್ರೈ ಆಗಿದೆ. ಫ್ರೈ ಆದ್ಮೇಲೆ ಇದು ಉಂಟಲ್ಲ ಪೌಡರ್ ಮಾಡಿದ್ದು, ಅದು ಮೆಲ್ಟ್ ಆಗಿದ್ದು ಇದರಲ್ಲಿ ಹಾಕಬೇಕು. ಓಕೆ, ಅದನ್ನ ನೋಡ್ಕೊಳ್ಬೇಕು, ಸ್ವಲ್ಪ ನೋಡಿ ಮಿಕ್ಸ್ ಮಾಡಬೇಕು. ಓಕೆ, ಎಷ್ಟು ಬೇಕಾಗ್ತದೆ ಅಷ್ಟೇ. ಅಂದ್ರೆ ನಾವು ಜಾಸ್ತಿ ಪೌಡರ್ ಹಾಕಿದ್ರು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಮಿಕ್ಸ್ ಮಾಡ್ಲಿಕ್ಕೆ ಅಲ್ವಾ? ಇದು ಒಂದು ಕಪ್ಪಿಗೆ ಬೇಕಾಗತ್ತೆ. ಓಕೆ, ಒಂದು
ಮಿಕ್ಸ್ ಇದಕ್ಕೆ ಸ್ವಲ್ಪ ಇದು ಆಫ್ ಮಾಡಿಬಿಟ್ಟೆ ಮಿಕ್ಸ್ ಓಕೆ ಓಕೆ ಇಲ್ದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಓಕೆ ಅಂಡ್ ಇದ್ರ ಜೊತೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೇಕಾಗ್ತದಾ ವಾಟರ್ ಬೇಡ ಅಲ್ಲ ಓಕೆ ಅಲ್ಲ ಅಂದ್ರೆ ಕೆಲವರಿಗೆ ಬೇಗ ಆಗ್ಬೇಕು ಇಲ್ಲ 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 ಬೇಗ ಇಲ್ಲ ಇದು ಸ್ವೀಟ್ ಸಿಂಪಲ್ ಸ್ವೀಟ್ ಓಕೆ ಮಕ್ಕಳಿಗೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಓಕೆ ಓಕೆ ಅಲ್ಲ ಕೆಲವರಿಗೆ ಸ್ವಲ್ಪ ಕೆಲವೊಂದು ಡಿಶ್ಗೆ ನೀರು ಬೇಕು ಸ್ವಲ್ಪ ಆದ್ರೂ ಹೌದು ಬಟ್ ಇದಕ್ಕೆ ಬೇಡ ಇದು ಸ್ವೀಟ್ ಅಲ್ಲ ಡ್ರೈ ಇದು ನೀವು ತುಂಬಾ ದಿನ ಸ್ಟೋರ್ ಮಾಡ್ಬೋದು ಮತ್ತೆ ಓಹೋ ಮಕ್ಕಳು ಸ್ಕೂಲಿಂದ ಬಂದ್ರು ಕೂಡಲೇ ಪಟ್ ಅಂತ ಕೊಡ್ಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೋದು ಇದೆಲ್ಲ ಈ ನಮ್ಮ ಫೆಸ್ಟಿವಲ್ಸಿಗೆಲ್ಲ ಮಾಡ್ಬೋದು ಪೂಜೆಗೆಲ್ಲ ಬೇಕಾಗ್ತದೆ ಚೌತಿ ಹಬ್ಬ ಇದಕ್ಕೆಲ್ಲ ಬೇಕಾಗ್ತದೆ ಅಲ್ವಾ ಇದು ಸ್ವಲ್ಪ ಕೂಲ್ ಆದ್ಮೇಲೆ ಬಾಲ್ಸ್ ಮಾಡ್ಬೇಕು ಓಕೆ 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 ಸೊ ಆಲ್ರೆಡಿ ಈಗ ರೆಡಿ ಆಗಿದೆ ಅಲ್ವಾ ಇನ್ನು ಏನು ದೊಡ್ಡ ಕೆಲಸ ಅಂದ್ರೆ ಉಂಡೆ ಮಾಡೋದು ಅದು ಮಕ್ಕಳು ಕೊಡ್ಬೇಡಿ ಬಿಸಿ ಓಕೆ ಸ್ವಲ್ಪ ಬಿಸಿ ಮಾಡ್ಬೋದು ಮಕ್ಕಳಿಗೆ ತಣ್ಣಗೆ ಆದ್ರ ಮೇಲೂ ಮಾಡ್ಬೋದು ಮಕ್ಕಳಿಗೆ ಕೊಟ್ರೆ ಉಂಡೆ ಹೋಗಿ ದೋಸೆ ಆಗ್ತದೆ ಅಲ್ವಾ ಓಕೆ ಬಾಲ್ಸ್ ಮಾಡಿಟ್ರೆ ಎಸ್ ನೀವು ಹೇಳಿದಾಗನೇ ಎಷ್ಟು ಸಮಯ ಇಡ್ಬೋದು ಅಂದ್ರೆ ಸ್ವೀಟ್ಸ್ ಅಂದ್ರೆ ಇದಾ ಹೌದು ಸ್ಟೋರ್ ಮಾಡ್ಬೋದು ಒಂದು 15 ಡೇಸ್ ಹಂಗೆ 15 ಡೇಸ್ ಇದು ನೀರೇನು ಹಾಕಿಲ್ಲಲ್ಲ ನೀವು ಹೇಳಿದ್ರೆ ಕರೆಕ್ಟ್ ನೀರು ಹಾಕಿದ್ರೆ ಅಲ್ವಾ ಈಗ ಎಲ್ಲ ಪ್ಯಾಕ್ಡ್ ಎಲ್ಲ 1 ಮಂತ್ ಬಿಫೋರ್ ಅದೆಲ್ಲ ಕೊಡ್ತಾರಲ್ಲ ಇದು ಹಾಗೇನಿಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ಬೋದು ಹೌದು ಓಕೆ ಓಕೆ ಆಲ್ರೆಡಿ ರೆಡಿ ಆಗಿದೆ ಅಲ್ವಾ ಓಕೆ ಸೊ ನಾನು ಇನ್ನು ಟೇಸ್ಟ್ ಮಾಡೋದೇ ಒಂದು ಬಾಕಿ ಅಲ್ವಾ ಹೊರಗಡ್ಲಿ ಲಡ್ಡು ರೆಡಿ ಅಲ್ವಾ ಓಕೆ ಸೊ ಥ್ಯಾಂಕ್ ಯು ಮೇಡಮ್ ನೋಡ್ಬೇಕು ಈಗ ಟೇಸ್ಟ್ ಏನು ಯಾವ ಥರ ಅಂತ ನೀವು ಹೇಳಿದಾಗನೇ ಎಲ್ಲ ರೆಡಿ ಇದ್ರೆ ಇದು ಫಸ್ಟ್ ಡಿಶ್ಗಿಂತ ಇದು ಸ್ವಲ್ಪ ಸ್ಪೀಡ್ ಇದೆ ಅಂತ ಅಲ್ವಾ ಮಕ್ಕಳಿಗೆ ಬಂದ್ರ ಕೂಡಲೇ ಅಲ್ವಾ ಈ ಬರ್ತ್ಡೇ ಸ್ವೀಟ್ಸ್ ಕೂಡ ಆಗ್ತದೆ ಸ್ಕೂಲ್ಸಿಗೆ ಕಳಿಸ್ಬೋದು ಅಲ್ವಾ ಆ್ಯಂಡ್ ಗ್ರೇಟ್ ಇದು ಈ ಜಾಸ್ತಿ ಸ್ಮೆಲ್ ಬರೋದು ನಮ್ಮ ಗೀ ಅಲ್ವಾ ಓಕೆ ಅದ್ರದ್ದು ಖುಷಿ ಆಗುತ್ತೆ ಅಲ್ವಾ ಯಾವುದೇ ಒಂದು ಡಿಶ್ ಮಾಡಬೇಕಾದ್ರೆ ಗೀ ಸ್ವಲ್ಪ ಬೇಕೇ ಬೇಕಲ್ವಾ ಸ್ವೀಟ್ ಇದು ಓಕೆ ಗ್ರೇಟ್ ಆ್ಯಂಡ್ ನನಗೆ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ನಿಮ್ಮ ಮೈಂಡಲ್ಲಿ ಯೋಚನೆ ಇದೆ ಅಂತ ಏನು ಹೇಳ್ತಾರೆ ಚೆನ್ನಾಗಿರುತ್ತೆ ಅಲ್ವಾ ಓಕೆ ಓಕೆ ಗ್ರೇಟ್ ಅಲ್ವಾ ಎಸ್ ಸೊ ನೋಡೋಣ ಸೂಪರ್ ವೀಕ್ಷಕರೇ ಲಡ್ಡು ಅಂತೂ ಭಾರಿ ಸೂಪರ್ ಇದು ಎಷ್ಟು ನನ್ನ ಪ್ರಕಾರ ಇಷ್ಟು ಮಾಡಿದ್ರೆ ಒಬ್ಬನೇ ತಿನ್ಬೋದಾ ಅಂತ ಅಲ್ವಾ ಓಕೆ ಗ್ರೇಟ್ ಅಂಡ್ ಇದರಲ್ಲಿ ಗೀ ಜಾಸ್ತಿ ಟೇಸ್ಟ್ ಅಲ್ವಾ ನಾನು ಹೇಳ್ದಂಗೆ 6 ಮಂತ್ಸ್ ಇಂದ ತಿನ್ಬೋದಲ್ಲ ಮಕ್ಕಳು ಗ್ಯಾರಂಟಿ 6 ಮಂತ್ಸ್ ಅಲ್ಲ ನಿಮಗೆ 3 ಮಂತ್ಸ್ ಕೂಡ ಆಗ್ತದೆ ಓಕೆ ಸೊ ಗ್ರೇಟ್ ನೀವು ಹೇಳಿದಾಗ ಇದು ಈ ಕ್ಯಾಶ್ಯೂ ಇದೆ ಅಲ್ವಾ ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ ಆ್ಯಂಡ್ ಸಕ್ಕರೆ ಮತ್ತು ಇದು ಉರಿಗಡ್ಲೆ ಇದೆಲ್ಲ ಮಿಕ್ಸ್ ಮಾಡಿದ್ದು ಗೊತ್ತಾಗಲ್ಲ ಇದು ಓವರ್ ಆಲ್ ನಮಗೆ ಟೇಸ್ಟ್ ಜಾಸ್ತಿ ಇದಾಗುತ್ತೆ ಅಲ್ವಾ ಸೊ ಮೇಡಮ್ ಮತ್ತೊಮ್ಮೆ ಹೇಳ್ಬೋದಾ ಏನೆಲ್ಲ ಹಾಕಿದ್ದೀರಿ ಅಂತ ಇದಕ್ಕೆ ಹೌದು ಇದು 1 ಕಪ್ ಹುರ್ಗಡ್ಲೆ 1 ಕಪ್ ಶುಗರ್ ಒಂದು ಫ್ಲೇವರಿಗೆ 2 ಇಲಾಚಿ ಓಕೆ ಮತ್ತೆ 1 ಕಪ್ ಗೀ ಬೇಕು ನಮಗೆ 1 ಕಪ್ ಓಕೆ ಸೊ ಇದನ್ನ ನಾವು ಮಿಕ್ಸ್ ಜಸ್ಟ್ ಫಸ್ಟ್ ಇದು ಶುಗರ್ ಮತ್ತೆ ಹುರ್ಗಡ್ಲೆ ಇಲಾಚಿ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು ಓಕೆ ಓಕೆ ಮತ್ತೆ ಇದು ಮೆಲ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಗೀ ಮೆಲ್ಟ್ ಮಾಡಿ ಆ ಪೌಡರ್ನ ಆಡ್ ಮಾಡಿದ್ರೆ ಆಯ್ತು ಹೌದು ಫಿನಿಶ್ ಅಲ್ವಾ ಕ್ಯಾಶ್ಯೂಸ್ ಎಲ್ಲ ಆಡ್ ಮಾಡ್ಬೋದು ಕ್ಯಾಶ್ಯೂಸ್ ಬಾದಾಮ್ ಅದು ನಿಮ್ಮ ಫ್ಲೇವರ್ ಆಪ್ಷನಲ್ ಅಲ್ವಾ ಓಕೆ ಗ್ರೇಟ್ ಸಿಂಪಲ್ ಆಗಿ ಅಲ್ವಾ ನೀವು ಹೇಳಿದಾಗ ಇದು ವಿದಿನ್ 30 ಸೆಕೆಂಡ್ಸ್ ಎಲ್ಲ ಆಯ್ತು ಹೇಳಿ ಅಂಡ್ ಮಾಡೋದ್ರಲ್ಲಿ ಒಂದು 5 to 6 ಮಿನಿಟ್ಸ್ ಅಲ್ವಾ ಓಕೆ ಓಕೆ ಗ್ರೇಟ್ ಅಂಡ್ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಹತ್ರ ಮಾತಾಡಿ ಅಂಡ್ ಒಂದು ಖುಷಿ ಏನಂದ್ರೆ ಫಸ್ಟ್ ಇದ್ದು ಡಿಶ್ ನೀವು ಕರ್ನಾಟಕಕ್ಕೆ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂಡ್ ಅಲ್ಲಿ ಜಾಸ್ತಿ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡ್ತೀರಲ್ವಾ ರೈಸ್ ಐಟಮ್ಸ್ ಜಾಸ್ತಿ ಅಲ್ವಾ ಚಿತ್ರಾನ್ನ ಆ ಥರದ್ದೆಲ್ಲ ಅಲ್ಲಿಂದ ಜಾಸ್ತಿ ಓಕೆ ಓಕೆ ಅಂಡ್ ನೀವು ಹೇಳಿದಾಗೆ SRR ಮಸಾಲಾಸ್ ನೀವು ಯೂಸ್ ಮಾಡೋದು ಅಂತ ಸೊ ಅದನ್ನೇ ಯೂಸ್ ಮಾಡಿ ಅಂಡ್ ಬೇರೆಯವ್ರಿಗೆ ಕೂಡ ಹೇಳಿ SRR ಮಸಾಲಾಸ್ ಈ ಥರ ಇದೆ ಅಂತ ಓಕೆ ಅಂಡ್ ನಿಮ್ಮ ಹತ್ರ ಮಾತಾಡಿ ಅಂತೂ ಖುಷಿ ಆಯಿತು ಅಂಡ್ ನೀವು ಹೇಳಿದಾಗೇ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡಿ ಅಂಡ್ ಫ್ಯಾಷನ್ ಡಿಸೈನಿಂಗ್ ಪ್ರೊಫೆಷನಲ್ ಆಗಿ ತಗೊಂಡಿದ್ರಿ ಅಲ್ವಾ ಸೊ ಆಲ್ ದ ಬೆಸ್ಟ್ ನಿಮಗೆ ಓಕೆ ಅಂಡ್ ಇನ್ನು ಯಾವಾಗ ಬರ್ತೀರಾ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಎಪಿಸೋಡ್ಗೆ ಅಂಡ್ ಬನ್ನಿ ಅಂಡ್ ನಮ್ಮ ವೀಕ್ಷಕರಿಗೆ ಇದು ನೀವು ಹೇಳಿದಾಗ ತುಂಬಾ ಬೇಗ ಮಾಡುವಂಥ ಡಿಶನ್ನೇ ನೀವು ಕಳಿಸ್ತಾ ಇದ್ದೀರಾ ಸೊ ಹಾಗಾಗಿ ಕೆಲವು ವೀಕ್ಷಕರಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಲ್ವಾ ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಓಕೆ
ಸೊ ವೀಕ್ಷಕರು ತುಂಬಾ ಖುಷಿ ಆಯಿತು, 2 ಡಿಶ್ ಕಲಿಸಿ ಆಯಿತು. ಆ್ಯಂಡ್ ಇವರು ಹೇಳಿದರು ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೇವೆ ಅಂತ. ಸ್ವಲ್ಪ ಈಸಿ ಡಿಶ್ ಯಾವ ಥರ ಮಾಡ್ಬೋದು. ನನ್ನ ಪ್ರಕಾರ ಇದು 2 ಡಿಶ್ ಕೂಡ ವಿದಿನ್ 10 ಮಿನಿಟ್ಸ್ ಮತ್ತೊಂದು 5 ಮಿನಿಟ್ಸ್ ಒಳಗೆ ಆ ಡಿಶನ್ನು ಕಲಿಸಿಕೊಟ್ರು. ಓಕೆ, ಆ್ಯಂಡ್ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಇದೇ ಟೈಮಿಗೆ. ಓಕೆ, ಡಿಫ್ರೆಂಟ್ ಡಿಶ್ ಜೊತೆ ಆ್ಯಂಡ್ ಡಿಫ್ರೆಂಟ್ ಗೆಸ್ಟ್ ಜೊತೆ. ಓಕೆ, ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಸ್ಪಂದನ ಟಿಲ್ ಸೂಪರ್ ರುಚಿ, ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್.